ಇತ್ತೀಚೆಗೆ ಬಿಡುಗಡೆಯಾದ ಮಲಯಾಳಂ ಚಿತ್ರ ಮಂಜುಮೇಲ್ ಬಾಯ್ಸ್ ಎನ್ನುವ ಚಿತ್ರ ಭರ್ಜರಿ ಯಶಸ್ಸು ಕಾಣ್ತಾ ಇದೆ. ಸಿನಿಮಾ ಮಂದಿರ ಮಾತ್ರವಲ್ಲದೆ OTT ವೇದಿಕೆಗಳಲ್ಲೂ ಭರ್ಜರಿ ಗೆಲುವು ದಾಖಲಿಸಿದೆ. ನೈಜ ಕಥೆಯನ್ನ ಆಧರಿಸಿ ಮಾಡಿರುವ ಚಿತ್ರ ಇದಾಗಿದೆ. ಡೆವಿಲ್ ಕಿಚನ್ಸ್ ಎಂಬ ಮಹಾ ಗುಹೆಯ ಒಳಗಡೆ ಬಿದ್ದಿದ್ದ ಯುವಕನನ್ನ ಅವರ ಸ್ನೇಹಿತರು ಸೇರಿ ರಕ್ಷಣೆ ಮಾಡುವ ಈ ಚಿತ್ರದ ಕತೆ ಎಲ್ಲರಿಗೂ ಇಷ್ಟವಾಗಿದೆ. ಕೊಚ್ಚಿಯ ಆರ್ಟ್ಸ್ ಕ್ಲಬ್ನ ಸ್ನೇಹಿತರ ಗುಂಪು ತಮಿಳುನಾಡಿನ ಕೊಡೈಕೆನಾಲ್ಗೆ ಪ್ರವಾಸಕ್ಕೆ ಹೋಗ್ತಾರೆ. ಇಲ್ಲಿ ಕಮಲ್ ಹಾಸನ್ ಅಭಿನಯದ ಗುಣಚಿತ್ರದ ಚಿತ್ರೀಕರಣ ನಡೆದ ಸ್ಥಳ ನೋಡಬೇಕು ಎಂಬ ಬಯಕೆಯೊಂದಿಗೆ ಅವರು ಗುಣ ಗುಹಾ ಎಂದು ಈಗ ಕರೆಯಲ್ಪಡ್ತಿರುವ ಡೆವಿಲ್ಸ್ ಕಿಚನ್ ಎಂಬ ಮಹಾಗುಹೆಗಳ ಸಾಲಿಗೆ ಎಳೆಯುತ್ತಾರೆ. ಗುಹೆಯ ಬಳಿಗೆ ತಲುಪಿದ ಖುಷಿಯಲ್ಲಿ ತಮ್ಮ ತಂಡದ ಮಂಜುಮೇಲ್ ಬಾಯ್ಸ್ ಎಂಬ ಹೆಸರನ್ನ ಅಲ್ಲಿದ್ದ ಬೃಹತ್ ಬಂಡಿಯಲ್ಲಿ ಬರೆಯಬೇಕು ಎಂದು ಅವರು ಇಷ್ಟಪಡ್ತಾರೆ. ಸ್ಥಳದಲ್ಲಿ ಸಿಕ್ಕ ಪೈಂಟ್ ಬಳಸಿ ಹೆಸರು ಬರೀತಾರೆ. ಇದೇ ವೇಳೆ ಸ್ನೇಹಿತರ ಪೈಕಿ ಸುಭಾಷ್ ಎಂಬಾತ ತರಗೆಲೆಗಳಿಂದ ಮುಚ್ಚಿದ ರಂಧ್ರವೊಂದಕ್ಕೆ ಬೀಳ್ತಾನೆ. ಏನಾಯ್ತು ಅಂತ ತಿಳಿಯುವಷ್ಟರಲ್ಲಿ ಸುಭಾಷ್ ಮರೆಯಾಗಿದ್ದ. ಆ ರಂಧ್ರದ ಒಳಗಡೆ ತಲೆಯಿಟ್ಟು ಎಷ್ಟು ಕರೆದರೂ ಸುಭಾಷ್ನ ಸುಳಿವು ಕಾಣಿಸುವುದಿಲ್ಲ. ಆರಂಭದಲ್ಲಿ ಸುಭಾಷ್ ಗೇಲಿ ಮಾಡ್ತಿದ್ದಾನೆ ಎಂದು ಎಲ್ಲರೂ ಭಾವಿಸಿದರು. ಆದರೆ ನಂತರ ಸುಭಾಷ್ನನ್ನ ನಮಗೆ ಸಿಗುವುದಿಲ್ಲ ಎನ್ನುವುದು ಅರಿವು ಆಗ್ತಾ ಇದ್ದಂತೆ ಎಲ್ಲರೂ ಕಂಗಾಲಾಗ್ತಾರೆ. ಕೂಡಲೇ ಎಲ್ಲರೂ ಗುಹೆಗಳ ಪ್ರವೇಶ ದ್ವಾರದ ಬಳಿ ಇರುವ ಅಂಗಡಿಯೊಂದಕ್ಕೆ ಬಂದು ಸಹಾಯ ಕೇಳ್ತಾರೆ. ಆದರೆ ಅಲ್ಲಿರುವ ವ್ಯಕ್ತಿ ಈ ಗುಹೆಯ ಒಳಗಡೆ ಬಿದ್ದಿರುವ ಯಾರು ಕೂಡ ಇಲ್ಲಿಯವರೆಗೆ ಜೀವಂತವಾಗಿ ಹೊರಬಂದಿಲ್ಲ. ಅವರ ಮೃತದೇಹ ಕೂಡ ಸಿಕ್ಕಿಲ್ಲ. ಅದು ಪಿಶಾಚಿಗಳ ಆವಾಸ ಸ್ಥಾನ ಎಂದು ಹೇಳ್ತಾರೆ. ಇದರಿಂದ ಎಲ್ಲರೂ ಭೀತರಾಗುತ್ತಾರೆ. ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ವಿಚಾರ ತಿಳಿಸಿದಾಗ ಪೊಲೀಸರು ಸುಭಾಷ್ನನ್ನ ನೀವು ಕೊಂದು ಈಗ ಕತೆ ಕಟ್ತೀರಾ ಎಂದು ತಿಳಿಸ್ತಾರೆ. ಕೇಸ್ ಹಾಕುವುದಾಗಿ ಹೆದರಿಸ್ತಾರೆ. ಅಲ್ಲದೆ ಆಗಿನ ಕೇಂದ್ರ ಸಚಿವರ ಸಂಬಂಧಿ ಕೂಡ ಈ ರಂಧ್ರಕ್ಕೆ ಬಿದ್ದಿದ್ರು. ಆದರೆ ಆತನನ್ನ ಎಲ್ಲ ಭದ್ರತಾ ಪಡೆಗಳು ಬಂದರೂ ರಕ್ಷಣೆ ಮಾಡೋಕೆ ಸಾಧ್ಯವಾಗಿಲ್ಲ. ಆತನ ಮೃತದೇಹ ಕೂಡ ಸಿಕ್ಕಿಲ್ಲ ಎಂದು ಪೊಲೀಸರು ಹೇಳ್ತಾರೆ. ಪೊಲೀಸರು ಇಷ್ಟೆಲ್ಲ ಹೇಳಿದ್ರು ಸುಭಾಷ್ನ ಸ್ನೇಹಿತರು ಒತ್ತಾಯಪೂರ್ವಕವಾಗಿ ಪೊಲೀಸರನ್ನ ಗುಹೆ ಇದ್ದ ಸ್ಥಳಕ್ಕೆ ಕರೆತರುತ್ತಾರೆ. ಇದೇ ವೇಳೆ ಇತರ ಸ್ನೇಹಿತರು ಗುಹೆಯ ಬಳಿ ಸುಭಾಷ್ನನ್ನ ಕರೆಯುತ್ತಲೇ ಇರ್ತಾರೆ. ಕೊನೆಗೆ ಸುಭಾಷ್ ಗುಹೆಯ ಒಳಗಡೆ ಕಿರುಚಾಡಿದ ಶಬ್ದ ಕೇಳಿದಾಗ ಆತ ಜೀವಂತ ಇರುವುದು ಸ್ನೇಹಿತರಿಗೆ ತಿಳಿಯುತ್ತದೆ. ಇದೇ ವೇಳೆ ಗುಹೆಯ ಒಳಗಡೆ ಇಳಿದು ಆತನನ್ನ ರಕ್ಷಣೆ ಮಾಡೋಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸುತ್ತಾರೆ. ಆದರೆ ಅವರು ಯಾರು ಕೂಡ ಗುಹೆಗೆ ಇಳಿಯೋಕೆ ರೆಡಿಯಾಗುವುದಿಲ್ಲ. ಇದೇ ವೇಳೆ ಸುಭಾಷ್ನ ಗೆಳೆಯರ ಪೈಕಿ ಒಬ್ಬ ತಾನು ಗುಹೆಗೆ ಇಳಿಯುವುದಾಗಿ ಹೇಳ್ತಾನೆ. ಅಂತಿಮವಾಗಿ ಆತ ಸುಭಾಷ್ನನ್ನ ಗುಹೆಯಿಂದ ಮೇಲಕ್ಕೆ ತರ್ತಾನೆ. ಈ ಸಂದರ್ಭದಲ್ಲಿ ಸುಭಾಷ್ನ ಗೆಳೆಯರ ಸತತ ಪ್ರಯತ್ನ ಕಣ್ಣೀರು ತರಿಸುತ್ತೆ. ಇಂತಹದೊಂದು ಸಿನಿಮಾ ಭಾಷೆಗಳ ವ್ಯಾಪ್ತಿ ಮೀರಿ ಇದೀಗ ಭಾರಿ ಜನಪ್ರಿಯ ಪಡೀತಾ ಇದೆ. ಕನ್ನಡಕ್ಕೆ ಕೂಡ ಈ ಸಿನಿಮಾ ಭಾಷಾಂತರ ಆಗ್ತದೆ ಎಂದು ಹೇಳಲಾಗ್ತಿದೆ.